ರಾಜಕೀಯ ಪ್ರಭಾವದಿಂದ ಈಶ್ವರಪ್ಪನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇದು ಸತ್ಯಕ್ಕೆ ಸಂದ ಜಯ ಅಲ್ಲ, ಇದು ಸುಳ್ಳಿಗೆ ಸಂದ ಜಯ. ಪೊಲೀಸರಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಎಂದು ಮಾಜಿ ಸಚಿವ ರಮನಾಥ ರೈ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭ್ರಷ್ಟಾಚಾರದಿಂದ ಮುಳುಗಿರುವಂತಹ ಸರ್ಕಾರ ಸದ್ಯ ಅಧಿಕಾರದಲ್ಲಿ ಇದೆ. ಈಶ್ವರಪ್ಪ ವಿರುದ್ಧ ಕಮಿಷನ್ ಕಿರುಕುಳ ಆರೋಪ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಸಂತೋಷ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಸರ್ಕಾರ ಒತ್ತಡದಿಂದ ಕ್ಲೀನ್ ಚಿಟ್ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಬಿಜೆಪಿ ಪಕ್ಷ ಒಂದು ಕೊಲೆಗಡುಕ ಪಕ್ಷ. ಅನೇಕ ಹತ್ಯೆಗಳಾಗಿದ್ದು ಕಾಂಗ್ರೆಸ್ ಪಕ್ಷದ ಒಬ್ಬನ ವಿರುದ್ಧವೂ ಎಫ್ಐಆರ್ ದಾಖಲಾಗಿಲ್ಲ. ಈಶ್ವರಪ್ಪ ಮಹಾಭ್ರಷ್ಟಾಚಾರಿ. ಜಾರ್ಜ್ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಹೋಲಿಕೆ ಮಾಡಬಾರ್ದು. ಜಾರ್ಜ್ ಅವರಿಗೆ ನರೇಂದ್ರ ಮೋದಿ ಸರ್ಕಾರದ ಸಿಬಿಐ ಕ್ಲೀನ್ ಚಿಟ್ ನೀಡಿತ್ತು. ಈಶ್ವರಪ್ಪ ಪ್ರಕರಣದ ಕುರಿತು ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಬೇಕು ಎಂದು ಆಗ್ರಹವನ್ನು ಮಾಡಿದರು. ಜೊತೆಗೆ ಸುಳ್ಯದಲ್ಲಿ ಹಲ್ಲೆಗೆ ಒಳಗಾಗಿ ಮೃತಪಟ್ಟ ಮಸೂದ್ ವಿಚಾರವಾಗಿ ಮಾತನಾಡಿದ ರಮನಾಥ ರೈ, ಅಮಾಯಕ ಮಸೂದ್ ಯುವಕರ ಗುಂಪಿನಿಂದ ದಳಿತದಿಂದ ಸಾವನ್ನಪ್ಪಿದ್ದಾನೆ. ಯುವಕನ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಜೊತೆಗೆ ಯುವಕನ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ನೀಡಬೇಕು ಎಂದರು. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಿ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾವು ಈ ಒಂದು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಖಂಡಿಸಿ, ಬಹುಶಃ ನಾನು ಮತ್ತೊಮ್ಮೆ ಸರ್ಕಾರವನ್ನ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನ್ಯಾಯಾಂಗ ತನಿಖೆ, ಹಾಲಿ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ನ್ಯಾಯಾಂಗ ತನಿಖೆ ನಡೆಸಿ ಈ ಪ್ರಕರಣವನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಸೂದ್ ಅನ್ನುವಂಥ ಒಬ್ಬ ಅಮಾಯಕನನ್ನ ಗುಂಪು ತಡಿತದಿಂದ ಸಾಯಿಸಿದ್ದಾರೆ. ಇವತ್ತು ಉತ್ತರ ಭಾರತದ ಮಾದರಿ ಅಂತ ನನಗೆ ಕಾಣಿಸ್ತದೆ. ಉತ್ತರ ಭಾರತದಲ್ಲಿ ಗುಂಪು ತಡಿತದಿಂದ ಆಗುವಂಥದ್ದು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯ ಗುಂಪು ತಡಿತದಿಂದ ಒಬ್ಬ ಅಮಾಯಕನನ್ನ ಸಾಯಿಸಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಯಾವಾಗಲೂ ಒಂದು ಮಾತನ್ನು ಹೇಳುದು, ಬಿಜೆಪಿ ಪಕ್ಷ ಒಂದು ಕೊಲೆಗಡುಕ ಪಕ್ಷ. ಈ ಜಿಲ್ಲೆಯ ಮಟ್ಟಿಗೆ ಇರಬೇಕು. ಅನೇಕ ಹತ್ಯೆಗಳು ಆಗಿದೆ ಇಲ್ಲಿ. ಅದರಲ್ಲಿ ನಾನು ಯಾವಾಗಲೂ ಹೇಳುದು, ಕಾಂಗ್ರೆಸ್ ಪಕ್ಷದ ಒಬ್ಬನ ಮೇಲೆ ಎಫ್ಐಆರ್ ಇಲ್ಲ. ಒಬ್ಬನ ಮೇಲೆ ಎಫ್ಐಆರ್ ಇಲ್ಲ. ಎಫ್ಐಆರ್ ಇರ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷವಾದಂಥ ಪಕ್ಷದ ಮೇಲೆ ಹತ್ಯೆ ಆರೋಪ ಇದೆ. ಉಳಿದ ಮತೀಯ ಸಂಘಟನೆ ಮೇಲೆ ಕೂಡ ಆರೋಪ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು